ಉಡುಪಿಯಲ್ಲಿ ಹಿಜಾಬ್ ವಿವಾದ ಆರಂಭವಾದಾಗ ಈ ಪಿಯು ಕಾಲೇಜಿನ ಬಗ್ಗೆ ಮೂಗು ಮುರಿದವರೇ ಹೆಚ್ಚು. ಇದೇ ಕಾಲೇಜಿನ ಪಿಯುಸಿ ವಿಭಾಗದ 6 ವಿದ್ಯಾರ್ಥಿನಿಯರು ಹೈಕೋರ್ಟ್ ಮೆಟ್ಟಿಲೇರಿದಾಗ ಅದೇ ಸಮುದಾಯದ ಇತರ ವಿದ್ಯಾರ್ಥಿನಿಯರು ಅನೇಕರು ಶಿಕ್ಷಣ ವಂಚಿತರಾಗಬೇಕಾಯಿತು. ರಾಜ್ಯದಲ್ಲಿ ಶಿಕ್ಷಣ ಮುಖ್ಯವೋ ಧರ್ಮ ಮುಖ್ಯವೋ ಎಂಬ ಮಹತ್ವದ ಚರ್ಚೆ ಕೂಡ ನಡೆಯಿತು. ಇದೀಗ ಜೀವನದ ಸುಧಾರಣೆಗೆ ಬದಲಾವಣೆಗೆ ಶಿಕ್ಷಣವೇ ಮುಖ್ಯ ಅನ್ನುವುದನ್ನ ಅದೇ ಕಾಲೇಜು ಸಾಬೀತು ಮಾಡಿದೆ. ಹೆಣ್ಣು ಮಕ್ಕಳ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿನಿಯೊಬ್ಬಳು ಹಿಜಾಬ್ ವಿವಾದದ ಗದ್ದಲಗಳ ನಡುವೆ 625 ಅಂಕ ಪಡೆದು ಈ ಶಿಕ್ಷಣ ಸಂಸ್ಥೆಯ ಕೀರ್ತಿ ಪತಾಕೆ ಹಾರಿಸಿದ್ದಾಳೆ. ಪ್ರೌಢಶಾಲಾ ವಿಭಾಗದ 10ನೇ ತರಗತಿ ವಿದ್ಯಾರ್ಥಿನಿ ಗಾಯತ್ರಿ ಈ ಸಾಧನೆ ಮಾಡಿದ ಹುಡುಗಿ. ನಿಜಕ್ಕೂ ಈ ಸಾಧನೆಗೊಂದು ಅರ್ಥ ಇದೆ. ಜೀವನದಲ್ಲಿ ಶಿಕ್ಷಣಕ್ಕೆ ಮಾತ್ರ ಅವಕಾಶ ಕೊಟ್ರೆ ಯಾವುದೇ ಸಮಸ್ಯೆಗಳು ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಈಕೆನೇ ಸಾಕ್ಷಿ. ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ರೂ ಪೋಷಕರು ಶೈಕ್ಷಣಿಕವಾಗಿ ಸದೃಢರಲ್ಲದೆ ಹೋದ್ರೂ ಬಡವರ ಕಾಲೇಜಿನ ಬಡವರ ಹುಡುಗಿ ಈ ಹೊಸ ದಾಖಲೆ ಬರೆದಿದ್ದಾಳೆ. ತಂದೆ ಮೇಸ್ತ್ರಿ ಕೆಲಸ ಮಾಡುತ್ತಾರೆ, ತಾಯಿ ಬೀಡಿ ಕಟ್ಟುತ್ತಾರೆ, ಮಗಳು 625 ಅಂಕ ಗಳಿಸುತ್ತಾಳೆ. ಇದೆಲ್ಲ ಹೇಗಮ್ಮ ಸಾಧ್ಯವಾಯಿತು ಎಂದು ಕೇಳಿದ್ರೆ ಓದು, ಶಿಕ್ಷಕರ ಸಹಾಯ, ಮನೆಯವರ ಪ್ರೋತ್ಸಾಹ ಕಾರಣ ಎನ್ನುತ್ತಾಳೆ ಗಾಯತ್ರಿ. ತುಂಬ ಖುಷಿ ಆಗ್ತಿದೆ. ಅಂದರೆ 625 ಬರ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಒಂದು ಆಸೆ ಇತ್ತು, ಹಾಗೆ ಪ್ರಯತ್ನ ಮಾಡಿದ್ರಿಂದ ಒಂದು 625. ಅಂದರೆ ಡೈಲಿ ಒಂದು ಪಾಯಿಂಟ್ ಥರ ಮಾಡಿಕೊಂಡು ಅದನ್ನು ರಿವೈಸ್ ಮಾಡುವಂಥದ್ದು ಮಾಡ್ತಿದ್ದೆ. ಹಾಗೆ ಡೌಟ್ ಬಂದರೆ ಫೋನ್ ಮೂಲಕ ಟೀಚರ್ಸ್ ಅವರನ್ನು ಕೇಳುವಂಥದ್ದು, ಫೋಟೋ ಕಳಿಸಿ ಈ ಥರ ಒಂದು ಡೌಟ್ ಇದೆ ಅಂತ ಕೇಳುವಂಥದ್ದು, ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದು, ಆ ಥರ ಎಲ್ಲ ಮಾಡಿ. ಹೌದು, ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಅಂದರೆ ಟೀಚರ್ಸ್ಗಳೆಲ್ಲ ಒಳ್ಳೆ ಇರೋದಿಲ್ಲ ಅಂಥೇಳಿ. ಆದರೆ ನಮ್ಮ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಹಾಗೆ ಒಳ್ಳೆ ಟೀಚರ್ಸ್ಗಳಿದ್ದಾರೆ. ಯಾವುದೇ ಕಾರಣಕ್ಕೂ ಡೌಟ್ ಕೇಳಲಿಕ್ಕೆ ಎಲ್ಲ ಬಂದರೆ ಈಗ ಆಗೋದಿಲ್ಲ ಮತ್ತೆ ಬನ್ನಿ ಅಂತ ಯಾರೂ ಹೇಳೋದಿಲ್ಲ. ಹಾಗೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಅವರೇ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಕ್ರಿಯೇಟ್ ಮಾಡಿಕೊಂಡು ನಮಗೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೇಳೋದು. ಹಾಗೆ ಡೈಲಿ ಒಂದು ವೀಕಿಗೆಯೋ ಹಾಗೆ ಒಂದು ತಿಂಗಳಿಗೋ ಹಾಗೆ ಒಂದು ಎಕ್ಸಾಮ್ಗಳನ್ನು ಮಾಡಿ ನಮ್ಮನ್ನು ಪ್ರಿಪೇರ್ ಮಾಡ್ತಿದ್ರು ಫೈನಲ್ ಎಕ್ಸಾಮ್. ನನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಅವರಿಗೊಂದು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನಮಗೆ ಆರ್ಥಿಕ ಸಮಸ್ಯೆ ಇರೋದ್ರಿಂದ ಆ ಆಸೆ ಆಗೋದಿಲ್ಲವೋ ಅಂತ ಅಂದ್ಕೊಂಡಿದ್ದೆ ನಾನು, ಆದರೆ ಇವರಿಂದ ಆಗ್ತದೆ. ಅಪ್ಪ ಗಾರೆ ಕೆಲಸ ಮಾಡ್ತಾರೆ, ಅಮ್ಮ ಮನೇಲಿ ಕಾರ್ಡಿಯೋಲಜಿಸ್ಟ್. ಅದು ತುಂಬ ಆಸೆ ಇತ್ತು, ಹಾರ್ಟ್ನ ಬಗ್ಗೆ ಕಲಿಬೇಕಂತ. ತಮ್ಮ ಶಾಲೆಯ ಕೀರ್ತಿ ಪತಾಕೆ ಹಾರಿಸಿದ ಹುಡುಗಿಯ ಬಗ್ಗೆ ಆಡಳಿತ ಮಂಡಳಿಗೂ ಹೆಮ್ಮೆ. ಉಡುಪಿಯ ಈ ಕಾಲೇಜಿಗೆ ವಿಶೇಷ ಮಾನ್ಯತೆ ಇದೆ. ಬಡವರ ಮನೆ ಮಕ್ಕಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡುವುದರ ಜೊತೆಗೆ ಸರ್ಕಾರೇತರ ಸಹಾಯಗಳನ್ನ ಕೂಡ ಇಲ್ಲಿ ನೀಡಲಾಗುತ್ತದೆ. ಆದರೆ ಎಲ್ಲಾ ಬಣ್ಣ ಮಸಿ ನುಂಗಿತು ಎಂಬ ಗಾದೆ ಮಾತಿನಂತೆ ಹಿಜಾಬ್ ವಿವಾದದ ನಂತರ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು ಕುಸಿದು ಹೋಗಿದ್ದರು. ಈಗ ಈ ಶಾಲೆಯ ಆಡಳಿತ ಮಂಡಳಿಗೆ ಗಾಯತ್ರಿ ಬೂಸ್ಟರ್ ಡೋಸ್ ಕೊಟ್ಟಿದ್ದಾಳೆ. ಹೃದ್ರೋಗ ತಜ್ಞೆಯಾಗಬೇಕು ಅನ್ನೋದು ಗಾಯತ್ರಿ ಆಸೆ. ಈ ಹುಡುಗಿಯ ಆಸೆಗೆ ಆಡಳಿತ ಮಂಡಳಿ ಬೆಂಗಾವಲಾಗಿ ನಿಂತಿದೆ. ಮಂಡಳಿಯ ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ಭವಿಷ್ಯದಲ್ಲಿ ಗಾಯತ್ರಿಯ ಸಂಪೂರ್ಣ ಶಿಕ್ಷಣದ ವೆಚ್ಚವನ್ನು ಭರಿಸುವ ಭರವಸೆಯನ್ನ ಕೊಟ್ಟಿದ್ದಾರೆ. ವಿವಾದಗಳಿಗೆ ಸಿಲುಕದೆ ವಯೋಸಹಜವಾದ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರೆ ಯಾವುದೇ ಸಾಧನೆ ಮಾಡಬಹುದು ಅನ್ನೋದಕ್ಕೆ ಗಾಯತ್ರಿಯೇ ಸಾಕ್ಷಿ. ಹೃದಯದ ಡಾಕ್ಟರ್ ಕನಸು ಕಾಣುತ್ತಿರುವ ಗಾಯತ್ರಿ ಶೈಕ್ಷಣಿಕ ಜಿಲ್ಲೆ ಉಡುಪಿಯ ಹೃದಯ ಗೆದ್ದಿದ್ದಾಳೆ. ಮೂಲಕ ಇವತ್ತು ನಮ್ಮ ಶಾಲೆಗೆ ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾರೆ. ಈಗಾಗಲೇ ನಮ್ಮ ಬ್ಯಾಂಕಿನ ವತಿಯಿಂದ ಅವರನ್ನು ಗೌರವಿಸಿದ್ದೇವೆ. ಮತ್ತೊಂದು ವಿಶೇಷ ಏನಂದರೆ ಈ ವಿದ್ಯಾರ್ಥಿನಿಯ ತಂದೆ ತಾಯಿ ಬಡ ವರ್ಗಕ್ಕೆ ಸೇರಿದವರು. ತಂದೆ ಗಾರೆ ಕೆಲಸ ಮಾಡಿ ತನ್ನ ಜೀವನವನ್ನು ಸಾಗಿಸಿದರೆ ಆ ಸಂದರ್ಭದಲ್ಲಿ ನಾನು ಈಗಾಗಲೇ ಅವರಿಗೆ ಮಾತು ಕೊಟ್ಟಿದ್ದೇನೆ. ಕೇವಲ SSLCಯಲ್ಲಿ ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ಕೂಡ ಒಂದು ಉಜ್ವಲ ಭವಿಷ್ಯವನ್ನು ಹಾರೈಸಿ ಒಂದು ಡಾಕ್ಟರ್ ಆಗಬೇಕೆಂಬ ಒಂದು ಆಸೆ ಇಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ, ಮುಂದಿನ ತನ್ನ ಜೀವನೋದ್ದಕ್ಕೂ ಏನೆಲ್ಲ ವಿದ್ಯಾಭ್ಯಾಸ ನೀನು ಮಾಡ್ತೀಯ ಖಂಡಿತವಾಗಿ ಅದರೆಲ್ಲ ಫೀಸನ್ನು ನನ್ನ ವೈಯಕ್ತಿಕ ನೆಲೆಯಲ್ಲಿ ನಾನು ಭರಿಸ್ತೇನೆ ಎಂಬ ಮಾತನ್ನು ಸಂದರ್ಭದಲ್ಲಿ ನಾನು ಕೊಟ್ಟಿದ್ದೇನೆ. ಈಗಾಗಲೇ ಆ ಕಾಲೇಜು ಏನೆಂಬುದನ್ನು ಇವತ್ತು ಭಾಳಷ್ಟು ಜನ ಟೀಕೆಗಳನ್ನು ಮಾಡ್ತಿದ್ರು. ಬೇರೆ ಬೇರೆ ಜಿಲ್ಲೆಯವರು ಬಂದು, ಬೇರೆ ಬೇರೆ ಮತಾಂಧ ಶಕ್ತಿಗಳ ಸಂಘಟನೆಗಳು ಬಂದು ಟೀಕೆ ಮಾಡ್ತಿದ್ರು. ಅವರಿಗೆ ಉತ್ತರವನ್ನು ಈ ವಿದ್ಯಾರ್ಥಿ 625 ಅಂಕ ಗಳಿಸುವ ಮೂಲಕ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕಾದರೂ ಇಂಥ ಗೊಂದಲಕ್ಕೆ ಎಡ ಮಾಡದೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ರೀತಿಯ ಸಹಕಾರ ಮಾಡಬೇಕಂತ ಅವರಿಗೆ ನಾನು ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತಿದ್ದೆ.